ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಶಿವಕುಮಾರ್ ಎಂಬವರು ವೈದ್ಯಕೀಯ ರಂಗದಲ್ಲಿ ಸೇವೆ ಮಾಡ್ತಾ ಇದ್ದು ಇದೀಗ ಬಡವರಿಗಾಗಿ ಸುನೀತಾ ಚಾರಿಟೇಬಲ್ ಟ್ರಸ್ಟ್ ಅನ್ನು ತೆರೆದಿದ್ದಾರೆ. ಈ ಮೂಲಕ ಸದಾಕಾಲ ನೊಂದವರ ಹಾಗೂ ಬಡಜನರ ಕಣ್ಣೀರು ಒರೆಸಲು ಮುಂದಾಗಿದ್ದು ಇದರ ಜೊತೆಗೆ ಸಹಾಯವಾಣಿಯನ್ನು ಆರಂಭಿಸಿದ್ದಾರೆ. ಈ ಕುರಿತು ಮಾತನಾಡಿದ ಡಾಕ್ಟರ್ ಶಿವಕುಮಾರ್ ಅವರು, ಪಾವಗಡ ತಾಲೂಕು ಬರಪೀಡಿತ ನಾಡು, ಹೀಗಾಗಿ ಈ ಊರಿನಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಸತಿ, ಬಟ್ಟೆ ಬರೆ ಎಲ್ಲದಕ್ಕೂ ಸುನೀತಾ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಸಹಾಯ ನೀಡಲಿದ್ದೇವೆ ಎಂದಿದ್ದಾರೆ. ఇప్పుడు ఏమేమి కావాల్సిండేది ఇప్పుడు బేసిక్ ఏమిటి కావాలంటే అసలు ఇప్పుడు సిమెంట్ కినా ఎవరు చేస్తారా దీనికి కావాలా ఎంత అయితే అని చాలా అడితే ఏమనుకుంటారని నేను అడగలేదు సార్. బేల్దార్ పిలుచుకొస్తావన్నమాట. బేల్దార్ ఫ్లోరింగ్ ఇది ఒకటేనా కావాల్సిండేది? ఇది ఫ్లోరింగ్ చూసి నేను సాయం చేస్తే నీకు అనుకూలమవుతుంది కదా. కొడుకు ఎట్లా చదువుతుంటాడు, ఎట్లుంది అవన్నీ చూడాలి కదా. నేను సాయం చేసి ಫ್ಯೂ ಮಂತ್ಸ್ ಅಲ್ಲಿ ತಾಲೂಕೆಲ್ಲ ಒಂದು 34 ಪಂಚಾಯತಿನ ಇರೋದು. 34 ಪಂಚಾಯತಿಯಲ್ಲಿ ಇಲ್ಲ ಸರ್ವೆ ಮಾಡಿ ಯಾರ್ಯಾರಿಗೆ ನೆಸೆಸಿಟಿ ಇದೆ, ಯಾರಿಗೆ ಹೆಲ್ಪ್ ಇದೆ, ಎಜುಕೇಷನ್ಗಾಗಲಿ, ಬಟ್ಟೆಗಾಗಲಿ, ಬುಕ್ಸ್ಗಾಗಲಿ, ಮನೆಗಳಿಗಾಗಲಿ ಎಷ್ಟು ನಮ್ಮ ಟ್ರಸ್ಟಿಂದ ಎಷ್ಟು ಸದ್ವಿನಿಯೋಗ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೆಲ್ಲ ನಿಮ್ಮ ಸಹಕಾರದೊಂದಿಗೆ. ಅವರು ಸುಮಾರು ಹಾಸ್ಪಿಟ್ಲಿಗೆ ಬರ್ತಾ ಇದ್ರು. ಅವ್ರು ಹೇಳ್ದಂಗೆ ಅವಾಗ ಬಂದಾಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಟ್ಟು ಮಕ್ಕಳಿಗೆ ಕೇಳ್ತಾ ಇದ್ರು, ಸ್ಕೂಲ್ಗೆ ಓದೋಕ್ಕೆ ಬುಕ್ಸ್ ಇಲ್ಲ, ಟೀಚರ್ಸು ಫೀಸ್ ಕಟ್ಟಲಿಲ್ಲ ಅಂತ ಸ್ಕೂಲ್ಗೆ ಸೇರಿಸಲಿಲ್ಲ. ಸೊ ದುಡ್ಡಿಲ್ಲದೆ ನೀನು ಡಿಸ್ಕಂಟಿನ್ಯೂ ಮಾಡೋದು ಬೇಡಪ್ಪ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬುಕ್ಸ್ಗೆ ಫೀಸ್ ಕಟ್ಟೋಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಆವಾಗ ಥರ ಕೊಟ್ಟಿದ್ದೆ. ಮನೆ ಕಟ್ಟಬೇಕು, ಸಿಮೆಂಟ್ ಬೇಕು ಅಂತ ದುಡ್ಡಿಗೆ ಬಂದ. ದುಡ್ಡು ಕೊಡೋದೇನೆ ಕೊಡ್ಬಿಡ್ಬೋದು, ಅದನ್ನ ಸದ್ವಿನಿಯೋಗ ಮಾಡ್ಕೋಬೇಕಲ್ಲ ಅವರು. ಅದು ಮಾಡ್ತಾನೆ, ಆಮೇಲೆಲ್ಲ ವೇಸ್ಟ್ ಮಾಡಿಕೊಂಡು ನಿಷ್ಪ್ರಯೋಜಕ ಆಗಬಾರ್ದು ಅಂತೇಳಿ, ಹೋಗಪ್ಪ ನಾನೇ ಬರ್ತೀನಿ, ಬಂದು ಒಂದು 10 ನಿಮಿಷ ಬಂದು ನಿಮ್ಮ ಮನೆ ನೋಡ್ದಂಗೆ ಆಗುತ್ತೆ. ಆ್ಯಕ್ಚುಲಿ ಏನು ನೆಸೆಸಿಟಿ ಅಲ್ಲಿದೆ, ನಾನು ಕೊಟ್ಟರೆ ನಿಮ್ಗೆ ಅನುಕೂಲ ಆಗುತ್ತಾ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಂದು ಅವ್ರ ಮನೆಗೆ ಏನೋ ಸಿಮೆಂಟ್ ಬೇಕು ಅಂತ ಹೇಳಿದ್ರು, ಅದನ್ನು ಸಹಾಯ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅವ್ರ ಮಕ್ಳಿಬ್ರಿಗೂ ಹೇಳ್ತೀನಿ, ಅವ್ರು ಕರೆಕ್ಟಾಗಿ ಓದಿ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಆಗಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಅವ್ರಿಗೆ ಮುಂದೆ ಅವ್ರ ಎಜುಕೇಷನ್ಗೆ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ರು.